ಆಶೀರ್ವಾದ ಸೇವಾ ಸಂಘ ಮತ್ತು ಆಶೀರ್ವಾದ ಮಹಿಳಾ ಸೇವಾ ಸಂಘ ತುಂಬೆ ಇದರ ಜಂಟಿ ಆಶ್ರಯದಲ್ಲಿ ತುಳುವೆರೆ ಗಮ್ಮತ್ ಕಾರ್ಯಕ್ರಮ ತುಂಬೆಯ ಮುದಲ್ಮೆ ಎಂಬಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಬೆಳಗ್ಗೆ ರೋಟರಿ ಬಂಟ್ವಾಳ ಟೌನ್ನ ಕಾರ್ಯದರ್ಶಿ ಪಲ್ಲವಿ ಕಾರಂತ್ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಮಕ್ಕಳು, ಮಹಿಳೆಯರು, ಯುವಕರು ಹಾಗೂ ಹಿರಿಯರಿಗೆ ತುಳುನಾಡಿನ ವಿವಿಧ ಆಟೋಟ ಸ್ಪರ್ಧೆಗಳು ನಡೆಯಿತು. ತೆಂಗಿನ ಗರಿ ಎಳೆಯೋದು, ತೆಂಗಿನಕಾಯಿ ತುರಿಯೋದು, ಪಾಡ್ತನ ಹೇಳೋದು, ಮಡಿಕೆ ಹೊಡೆತ, ಓಟ, ಕಬಡ್ಡಿ, ಕೋಣಿಚೀಲ ಓಟ, ಲಗೋರಿ, ಜಿಬಿಲಿ, ಗೋಲಿ ಆಟಗಳು ನಡೆಯಿತು. ಸ್ಥಳೀಯರು ಮಕ್ಕಳು, ಹಿರಿಯರೆನ್ನದೇ ಸ್ಪರ್ಧಾಕೂಟದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ತಾಲೂಕು ಪಂಚಾಯಿತಿ ಸದಸ್ಯ, ಆಶೀರ್ವಾದ ಯುವಕ ಸಂಘದ ಗೌರವಾಧ್ಯಕ್ಷ ಗಣೇಶ್ ಸುವರ್ಣ ತುಂಬೆ ವಿಫೋ ನ್ಯೂಸ್ನೊಂದಿಗೆ ಮಾತನಾಡಿ, ಕಳೆದ 7 ವರ್ಷಗಳಿಂದ ಆಟಿದ ಕೂಟ ನಡೆಸ್ತಾ ಇದ್ದೇವೆ. ಈ ಬಾರಿ ಭಾರೀ ಮಳೆಯಿಂದಾಗಿ ಆಟಿಡೊಂಜಿ ದಿನ ನಡೆಸಲು ಸಾಧ್ಯವಾಗದೇ ಇದ್ದುದರಿಂದ ತುಳುವೆರೆ ಗಮ್ಮತ್ ಕಾರ್ಯಕ್ರಮ ನಡೆಸಿದ್ದೇವೆ ಅಂತ ಹೇಳಿದರು. ನಮ್ಮ ಆಟಿದೊಂಜಿ ಕಾರ್ಯಕ್ರಮ ಮಲ್ಪುನಂಚಿನ ಕಾರ್ಯಕ್ರಮ ಆಟಿದ ಕಾರ್ಯಕ್ರಮ ಈ ಸರ್ತಿ ನಮ್ಮ ಊರುಡು ಮುಲ್ಲ ಬತ್ತಿ ನೀಡಿದಾದ್ರ ನಂಗೆ ಆಟಿದ ಕಾರ್ಯಕ್ರಮ ಮಲ್ಪೆರ ಐಕ್ ನಮ್ಮ ಆಟಿದ ಕಾರ್ಯಕ್ರಮನೇ ಉಂಟದು. ನಮ್ಮ ಊರುಡು ಕೆಲವು ಇಲ್ಲು ಮಾತ ಮುರ್ಕಿನ ಇಂದಿರ್ದಾದ್ರೆ ನಮ್ಮ ಉಂಟದು ಇತ್ತೆ ನಮ್ಮ ಐಕ್ ಆಟಿದ ಕಾರ್ಯಕ್ರಮ ಬರೆದು ನಮ್ಮ ತುಳುವೆರೆ ಗಮ್ಮತ್ತು ಪಂಡದಿಂದ ಆಶೀರ್ವಾದ ಸೇವಾ ಸಂಘ ಮತ್ತು ಮಹಿಳಾ ಸೇವಾ ಸಂಘದ ಪರವಾದ ಮಲ್ತೊಂದಿಲ್ಲ. ಇಂದು ಎಂಕುಲು ಕಾರ್ಯಕ್ರಮ ಆಟಿದ ಕಾರ್ಯಕ್ರಮ ಪಂಡದು ಒಂದು 7 ವರ್ಷದಿಂದ ಮಲ್ತೊಂದಿಲ್ಲ. ಅಂಚೆ ಈ ಸರ್ತಿ 7ನೇ ವರ್ಷ ತುಳುವೆರೆ ಗಮ್ಮತ್ತು ಪಂಡದು ಎಂಕುಲು ಕಾರ್ಯಕ್ರಮ ಮಲ್ತಿದ್ದು ನಮ್ಮ ಊರ್ದ ಮುಲ್ಪದ ಮಾತ ನಮ್ಮ ಜನಕ್ಲೆಗ್ ಒಂಜಿ ಗೊಬ್ಬುನು ದುಂಬುದ ಪಿರಕದ ಗೊಬ್ಬುನು ತೋಜವನಂಚಿನ ಒಂಜಿ ಬೇಲೆನೆ ಎಂಕುಲು ಮಲ್ತದ್ದು ಮಾತೆರೆಗಳ ನೆನಪು ಮಲ್ಪುನ ಅಂಚಿನ ಒಂಜಿ ಕಾರ್ಯಕ್ರಮ. ಈ ಸಂದರ್ಭ ಸಂಘದ ಅಧ್ಯಕ್ಷ ವಿಶ್ವನಾಥ್, ಕಾರ್ಯದರ್ಶಿ ಯಶವಂತ ಕುಟ್ಟಿಂಚ, ಕೋಶಾಧಿಕಾರಿ ಕೇಶವ ಬಳ್ಳಾರಿ ಹಾಗೂ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು.